ಪುರುಷರಿಗೆಲ್ಲ ಒಳ್ಳೆಯ ಉದ್ಯೋಗದಲ್ಲಿ ಒಳ್ಳೆಯ ವಾತಾವರಣ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆಲ್ಲ ನೆಮ್ಮದಿ, ಮನಃಶಾಂತಿಯನ್ನ, ಹಾಗೆ ಈ ಒಂದು ಸಪ್ತಸ್ವರ, ಈ ಒಂದು ಶಾರದಾ ಸಮಿತಿ ಏನುಂಟು ಅದರ ಕೀರ್ತಿಯನ್ನ ಸೂರ್ಯಚಂದ್ರರ ಕಾಲವರೆಗೂ ಕೂಡ ಉಳಿಸಿ ಬೆಳೆಸುವಂತಹ ಒಳ್ಳೆಯ ಒಂದು ಸೌಭಾಗ್ಯವನ್ನ ಶಾರದಾ ಮಾತೆ ನಮಗೆ ಅನುಗ್ರಹ ಮಾಡಿಕೊಡಬೇಕು. ಹಾಗೆ ಇವತ್ತಿನಿಂದ ನಾಳೆಯ ತನಕ ಆಯೋಜಿಸಿದಂತಹ ಧಾರ್ಮಿಕ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮಗಳು, ಭಜನಾದಿಗಳು, ಅಕ್ಷರಾಭ್ಯಾಸಗಳು, ಅನ್ನದಾನಗಳು ಎಲ್ಲವನ್ನೂ ಕೂಡ ಯಾವುದೇ ಒಂದು ಚ್ಯುತಿ ಇಲ್ಲದೆ ಸುಭೀಕ್ಷವಾಗಿ ಪುಷ್ಕಳವಾಗಿ ನಡೆಸುವಂತಹ ಯೋಗವನ್ನ, ಭಾಗ್ಯವನ್ನ, ಅನ್ನದಾನವನ್ನು ಕೂಡ, ಅನ್ನದಾನದ ಸೇವೆಯನ್ನು ಅನೇಕರೆಲ್ಲ ಕೊಟ್ಟಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ಹೇಗೆ ಸಹಸ್ರಾರು ಜನರು ಇಲ್ಲಿ ಊಟ ಮಾಡಿ ಸಂತೋಷದಲ್ಲಿ ತೆರಳುತ್ತಾರೋ ಆ ಸಂತೋಷ ಎಲ್ಲ ಅನ್ನದಾನ ಮಾಡಿದಂತಹ ಸೇವಾದಾಟಿಗೆ ನಿತ್ಯ ಮನೆಯಲ್ಲಿ ಪ್ರಾಪ್ತಿ ಮಾಡಿಕೊಡ್ತಕ್ಕಂತಹ ಯೋಗವನ್ನ, ಭಾಗ್ಯವನ್ನ, ಹಾಗೆ ಇನ್ನು ಮುಂದೆಯೂ ಕೂಡ ದಿನೇ ದಿನೇ ಶುಕ್ಲ ಪಕ್ಷ ಚಂದ್ರ ಹೇಗೆ ದಿನೇ ದಿನೇ ಬೆಳಗ್ತಾ ಹೋಗ್ತಾನೋ ಹಾಗೆ ನಮ್ಮ ಶಾರದಾ ಸಮಿತಿಯ ಸರ್ವ ಸದಸ್ಯರು, ಸಂಬಂಧಪಟ್ಟಂತಹ ಸಮಸ್ತ ಗ್ರಾಮ ಸರ್ವರು ದಿನೇ ದಿನೇ ಶುಕ್ಲ ಪಕ್ಷ ಚಂದ್ರನಂತೆ ಬೆಳಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಕ್ಕಂತಹ ಸರ್ವ ಸಮೃದ್ಧಿಯನ್ನ ಶಾರದಾ ಮಾತೆ ಅನುಗ್ರಹ ಮಾಡಿ, ಯಾವ ಮಳೆಯಿಂದಾಗ್ಲಿ ಅಥವಾ ಯಾವ ಒಂದು ಅಧಿಕಾರ ವರ್ಗದವರಿಂದಾಗ್ಲಿ ಜನಸಾಮಾನ್ಯರಿಂದ ಉಪದ್ರವ ಇಲ್ಲದೆ ಒಳ್ಳೆ ರೀತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಮ್ಮ ಶಾರದಾ ಮಾಸ ಆರಂಭ ಮುಕ್ತಾಯದವರೆಗೂ ಜಲಸ್ಥಾಪನದವರೆಗೂ ಕೂಡ ವಿಘ್ನಗಳಿಲ್ಲದೆ ದೇವರನ್ನು ಕರುಣಿಸಬೇಕು ಅಂತ ಅಧಿಕಾರ ವರ್ಗದವರು, ಪೂಜಾ ವರ್ಗದವರು, ಎಲ್ಲ ಗ್ರಾಮ ಸದ್ಭಕ್ತರು ಸೇರಿ ದೇವತಾ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣುರು ಮಂಗಲಂ ಮಧುಸೂದನಃ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜಃ ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಮೃತಂಚ ದೇವಿ ದೇಹಿ ಮೇ ಶಾರದಾ ದೇವ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶಾರದಾ ದೇವರ, ಸರಸ್ವತೀ ದೇವರ ಪಾದಾನಂದಕ್ಕೆ ಗೋವಿಂದಾನಿ ಗೋವಿಂದ.
ಪದೇ ಪದೇ ಪಾಪೋ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾನ್ ಕೃಪಯಾ ದೇವಿ ಶರಣಾಗತೇ. ಇವರು ಕಟ್ಟೆಯ ಮುಂಭಾಗಕ್ಕೆ ಬರಬೇಕು. ವಿಜಯ್ ನಾಯಕ್ ನಾಯಕರು ನಿರ್ದೇಶಕರಾಗಿ ಅಧ್ಯಕ್ಷರು ಸಂತೋಷರ ಕಲಾಸಂಘ ವಿಶ್ವ ಹಿಂದೂ ಪರಿಷತ್ ಪ್ರೆಸಿಡೆಂಟ್ ಇವರು ನೂತನವಾಗಿ ನೇಮಿಸಿದಂತಹ ಈ ಅಶ್ವತ್ಥಗಟ್ಟೆ ಸುಮಾರು 18 ವರ್ಷಗಳ ಕಾಲ ಒಂದು ಶಿಥಿಲಾವಸ್ಥೆಯಲ್ಲಿದ್ದು ಜಗದೀಶ್ ಕೈತಾಲ್ ಇವರ ಪೌರೋಹಿತ್ಯದಲ್ಲಿ ಪ್ರೊಫೆಸರ್ ಬಾಲಕೃಷ್ಣ ಇವರ ನೇತೃತ್ವದಲ್ಲಿ 15 ವರ್ಷಕ್ಕಿಂತ ಮುಂಚೆ ನಡೆದಂತಹ ಒಂದು ಸತ್ಯಾಗ್ರಹ ಕೇವಲ ಒಂದು ತಿಂಗಳಲ್ಲಿ ಈ ಜಮದಾಗ್ತಿ ಶಾಖೆಯ ಎಲ್ಲ ಕಾರ್ಯಕರ್ತರು ನಾವು ಶಾರದೋತ್ಸವದ ಮುಂಚಿತವಾಗಿ ಈ ಗದ್ದೆಯನ್ನು ಪುನರ್ ನಿರ್ಮಿಸಿ ಸಪ್ತಸ್ವರ ಕಲಾ ತಂಡಕ್ಕೆ ಅದನ್ನು ಅರ್ಪಣೆ ಮಾಡುವ ಎನ್ನುವ ಒಂದು ತಿಂಗಳ ಒಂದು ಆಲೋಚನೆಯಲ್ಲಿ ಈ ಕಾರ್ಯಕರ್ತರ ಅವಿರತ ಶ್ರಮದಿಂದಾಗಿ ಊರವರ ಎಲ್ಲ ಸಹಕಾರದಿಂದಾಗಿ ಈ ಗದ್ದೆ ಇವತ್ತು ನಿರ್ಮಾಣಗೊಂಡು ಸಪ್ತಸ್ವರ ಕಲಾ ತಂಡಕ್ಕೆ ಅರ್ಪಣೆ ಆಗಿದೆ. ಈ ಗದ್ದೆಯ ಮುಂಭಾಗದಲ್ಲಿರುವಂತಹ ಧ್ವಜದ ಧ್ವಜಾರೋಹಣವನ್ನು ಜಿಲ್ಲಾ ಸಂಯೋಜಕರಾದಂತಹ ಶ್ರೀ ನವೀನ್ ಮೂರ್ಶೆಟ್ಟಿಯವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ನೂತನವಾಗಿ ನಿರ್ಮಾಣಗೊಂಡಂತಹ ಈ ಗದ್ದೆಯ ಬೋಲೋ
ಉಚಿತ ಬಸ್ಸೆಯಲ್ಲಿ ಸಹ ಈ ಕಟ್ಟೆಯ ಸಂಪೂರ್ಣವನ್ನು ಕೆಲಸವನ್ನು ಮಾಡಿ ವಿಶ್ವ ಹಿಂದೂ ಪರಿಷತ್ ಕಮಲ ಕಿಸಾಗಿ ಹಾಗೂ ದುರ್ಗಾ ಪ್ರಿನ್ಸಿಪಾಲಜಿ ಎಲ್ಲ ಪ್ರತ್ಯೇಕ ಮರ ಆಗ್ತದೆ. ಹೊರಗಿನ ನೋಡುವಾಗ ಅದು ಪ್ರತ್ಯೇಕ ಮರದಾಗಿ ಕಾಣ್ತದೆ. ಹಾಗೆ ಎಲ್ಲ ಸನಾತನ ಹಿಂದೂ ಧರ್ಮವೇ ಇರ್ತಕ್ಕಂಥದ್ದು. ಅದರಿಂದ ಒಂದೊಂದು ವರ್ಣದಂತಹ ಧರ್ಮಗಳು ಪ್ರತ್ಯೇಕವಾಗಿ ಕಂಡು ಅದರ ಮೂಲ ಹಿಂದೂ ಧರ್ಮವೇ ಇರ್ತಕ್ಕಂಥ ಒಂದು ಪ್ರತೀಕ ಅದರಿಂದ ನಾವು ಕಾಣಬಹುದು. ಅಂತಹ ಒಂದು ಈ ಯಮನಗಿರಿ ಘಟಕಗಳು ವಿಶೇಷವಾದ ಕ್ಷೇತ್ರದ ಈ ಒಂದು ಆಧಾರ ಮಾಡಕ್ಕೆ ಬೇಕಾದಂತಹ ಒಂದು ಕಟ್ಟೆಯನ್ನ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆಧಾರ ಮಾಡಿ ಈ ಅಶ್ವತ್ಥವನದ ವಿಶೇಷತೆ ಅಂತ ಹೇಳಿದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ತನ್ನಲ್ಲಿ ಎಳೆದುಕೊಂಡು ಒಳ್ಳೆಯ ಒಂದು ಪೌಷ್ಟಿಕಾಂಶವನ್ನ ದೇಹಕ್ಕೆ ಬೇಕಾದಂತಹ ಪುಷ್ಟಿಯನ್ನು ಕೊಡ್ತಕ್ಕಂತಹ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹ ಸಾಮರ್ಥ್ಯ ಈ ಅಶ್ವತ್ಥ ವೃಕ್ಷಕ್ಕುಂಟು. ಅದಕ್ಕೋಸ್ಕರವಾಗಿ ಮಹಾಕ್ಷೇತ್ರಗಳಲ್ಲೆಲ್ಲ ಅಶ್ವತ್ಥ ವೃಕ್ಷವನ್ನು ನಡುವಂಥದ್ದು. ಹಾಗೆಲ್ಲ ಇಲ್ಲಿ ಅಶ್ವತ್ಥ ಮರದ ಬುಡದಲ್ಲಿ ಬಂದ ಕೂಡಲೇ ನಮ್ಮ ಮನಸ್ಸು ಹೇಳ್ತಕ್ಕಂಥದ್ದು ಒಳ್ಳೆಯ ಭಗವಂತನ ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಹೇಳ್ತಕ್ಕಂತಹ ಉದ್ದೇಶ ಇಟ್ಟುಕೊಂಡೇ ಅಶ್ವತ್ಥ ವೃಕ್ಷವನ್ನ ಹೇಳ್ತಾ ಬಂದದ್ದು. ಹಾಗಿರುವಾಗ ಇಂತಹ ಒಂದು ಶಾರದಾ ಮಹೋತ್ಸವದ ಈ ಕ್ಷೇತ್ರದಲ್ಲಿಯೂ ಕೂಡ 18 ವರ್ಷದಿಂದ ಈ ವೃಕ್ಷವನ್ನು ಲಾಲನೆ ಪಾಲನೆ ಮಾಡಿ ಇವತ್ತಿನ ದಿವಸದಲ್ಲಿ ಈ ವೃಕ್ಷಕ್ಕೆ ಬೇಕಾದಂತಹ ಆರುಡವನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಒಂದು ವಿಶೇಷತೆ ನೋಡಬಹುದು. ಈ ಅಶ್ವತ್ಥ ವೃಕ್ಷವನ್ನ ಹಿಂದೂ ಧರ್ಮಕ್ಕೆ ನಾವು ಹೋಲಿಸಿದ್ರೆ ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ನಾವು ಹಿಂದೂ ಧರ್ಮಕ್ಕೆ ನಾವು ಬಂದ್ರೆ ನನಗೆ ಪರಿಮಾಣ ಸಿಗ್ತದೆ ಅಂತ ಹೇಗೆ ಹೇಳ್ತೀವಿ. ಅದರ ಒಂದು ಪ್ರತೀಕ ಹೇಳಿದ್ರೆ ಈ ವಿಶ್ವಕ್ಕೆ ನಾವು ಹೇಳುವಂತಹ ಧೈರ್ಯದಿಂದ ಹೇಳ್ಬೋದು. ಯಾರು ಈ ಅಶ್ವತ್ಥ ವೃತ್ತರಾಗಿರ್ತಕ್ಕಂತಹ ಹಿಂದೂ ಧರ್ಮದ ಪ್ರತಿಗೆ ಬಂದ್ರೆ ಖಂಡಿತವಾಗಿ ನಮಗೆ ಪರಿಮಾಣ ಸಿಗ್ತದೆ, ನಮ್ಮ ಜೀವನವೇ ಪರಿಮಾಣಭರಿತವಾಗ್ತದೆ ಅಂತಕ್ಕಂಥ ಒಂದು ಪ್ರತೀಕವನ್ನು ತೋರಿಸುವಂತಹ ವಿಶೇಷತೆ ನಮ್ಮ ಈ ಕೋಣಾಳೆಯ ಮಣ್ಣಿನಲ್ಲಿ ಪ್ರಾಪ್ತಿ ಆಗಿದೆ. ಜಮದಗ್ನಿ ಘಟಕ ಅಂತ ಹೇಳಿದ್ರೆ ಜಮದಗ್ನಿ ಅಂತ ಹೇಳಿದ್ರೆ ಈ ಒಂದು ವಿಶ್ವಕ್ಕೆ ಎಲ್ಲ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಉಳಿಸಿದಂತಹ ಪರಶುರಾಮನ ತಂದೆ ಜಮದಗ್ನಿ. ಹಾಗಿರುವಾಗ ಅಂತಹ ಜಮದಗ್ನಿ ಹೇಳಿದ್ರೆ ಅವ ಇಡೀ ವೇದವನ್ನ ಬೇಕಾದಂತಹ ಅರ್ಥವನ್ನ ವೇದಕ್ಕೆ ಹೇಳಿ ತನ್ನ ಮಗನಿಗೆ ಉಪದೇಶ ಕೊಟ್ಟು ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮವನ್ನು ಪಾಲನೆ ಮಾಡುವ ಸಂದರ್ಭ ಅಂದ್ರೆ ಅಸ್ತ್ರವನ್ನು ಹಿಡಿದು ತಪ್ಪಲ್ಲ ಅಂತ ಹೇಳಿ ಉಪದೇಶ ಕೊಟ್ಟು ಅಧರ್ಮವನ್ನೆಲ್ಲ ನಾಶ ಮಾಡಿ ಧರ್ಮವನ್ನು ಉಳಿಸಿದಂತಹ ಪರಶುರಾಮನಿಂದ ಸೃಷ್ಟಿಯಾಗುವ ಭೂಮಿ. ಈ ಭೂಮಿಯಲ್ಲಿ ತನ್ನ ಪರಶುರಾಮನ ತಂದೆಯ ಹೆಸರನ್ನು ಇಟ್ಟುಕೊಂಡು ಅಂತಹ ಒಂದು ಘಟಕಗಳು ಎಲ್ಲ ಲೋಕಕ್ಕೆ ಕಲ್ಯಾಣ ಆಗಬೇಕು. ಹಿಂದೂ ಧರ್ಮ ಹೇಳ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ ಹಾಗೆ ವಿಚಾರಣೆಯಲ್ಲಿ ಹೇಳುವಂತಹ ಉದ್ದೇಶಿಸಿರುವಂತಹ ಪ್ರತೀಕವನ್ನು ಇಟ್ಟುಕೊಂಡು ಆರ್ಯಾದ ಅಶ್ವತ್ಥ ವೃಕ್ಷ ಎರಡಕ್ಕೂ ಕಟ್ಟೆ ನಿರ್ಮಾಣ ಮಾಡಿ ಶಾರದಾ ಸಮಿತಿಗೆ ಉದ್ದೇಶಿಸಿದ್ದಾರೆ. ಹಾಗಿರುವಾಗ ಅಂತಹ ಒಂದು ಅವರ ಪರಿಶ್ರಮ ಬಾಯಿ ಇದರಲ್ಲಿ ಹೊರದು. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಭವ್ಯ ಕಟ್ಟೆ ನಿರ್ಮಾಣ ಮಾಡಬೇಕು ಅಂತಾದ್ರೆ ಇವತ್ತಿನ ನಾಳೆ ಆಗುದಿಲ್ಲ. ಅನೇಕ ರೀತಿಯಾದಂತಹ ಧನ ಸಹಾಯ ಶ್ರಮ ಎಲ್ಲ ಬೇಕು. ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಎಲ್ಲ ಕೆರೆಯನ್ನು ಕೇಳಿದ್ದೀವಿ ನಾವು ಮಾಡಿದೆಲ್ಲ ಲೋಕಕ್ಕೆ ಸಿಗಬೇಕೆನ್ನುವಂತಹ ಹಿಂದೂ ಧರ್ಮದ ಸನಾತನ ಮೂಲ ಧರ್ಮದ ಧ್ಯೇಯವಾಗಿದ್ದಂತೆ ಅವರು ಈ ಲೋಕಕ್ಕೆ ಅರ್ಪಣೆ ಮಾಡಿ
ಮಾಡಿದ್ದಾರೆ ಸಮಿತಿಗೆ ಈ ಪ್ರಪಂಚಕ್ಕೆ ಅರ್ಪಣೆ ಮಾಡಿದ್ದಾರೆ. ಮಾಡುವಂತಹ ಈ ಅಶ್ವತ್ಥ ಸಮರ್ಪಣೆಯಿಂದ ಶಾರದಾದೇವಿ ಸಂತೃಪ್ತಿಯನ್ನು ಹೊಂದಿಕೊಂಡು ಇನ್ನು ಹೀಗೆ ಈ ಒಂದು ಲೋಕದಲ್ಲಿ ಇಂತಹ ಅಶ್ವತ್ಥ ವೃಕ್ಷದ ಧರ್ಮವನ್ನ ಹಿಂದೂ ಧರ್ಮವನ್ನು ಮೇಲಿಸುವಂತಹ ಒಂದು ಸಾಮರ್ಥ್ಯ ಉಳಿಬೇಕು. ಯಾವ ಕಡೆಯಲ್ಲಿ ಕೂಡ ಅಧರ್ಮ ಪ್ರಾಪ್ತಿಯಾಗದೆ ಧರ್ಮದಿಂದ ನಮ್ಮ ಹಿಂದೂ ಧರ್ಮ ಜಯಿಸುವಂತಹ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಿ ಅಶ್ವತ್ಥ ವೃಕ್ಷದಿಂದ ಇಡೀ ಲೋಕಕ್ಕೆ ಮಂಗಳಾಗಲಿ ಅಂತ ಹೇಳುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಆ ಸಮಿತಿಗೆ ಅಶ್ವತ್ಥ ವೃಕ್ಷವನ್ನು ಬ್ರಹ್ಮ ರೂಪಾಯ ಅಗ್ರದ ಶಿವರೂಪಿಣೆ ಮಧ್ಯದೋ ವಿಷ್ಣು ರೂಪಾಯ ವೃಕ್ಷರಾಜಾಯತೆ ನಮಃ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದತ್ತ ನಾವು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮುಗಿದ ಬಳಿಕ ಮಹಾಪೂಜೆ ನಡೀತದೆ. ಆ ಬಳಿಕ ಅನ್ನ ಸಂತರ್ಪಣೆ ಇರ್ತದೆ. ತದನಂತರ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನವನ್ನು ಈ ಒಂದು ವೇದಿಕೆಯಲ್ಲಿ ಆಡಿ ತೋರಿಸಲಿಕ್ಕಿದ್ದಾರೆ. ಶ್ರೀಯುತ ಅಶ್ವಥ್ ಮಂಜನಾಡಿಯವರ ನಿರ್ದೇಶನದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಕೂಡ ನಡೆಯಲಿಕ್ಕಿದೆ.